ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಊರ ಜಾತ್ರೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಆ್ಯಂಡ್ ಈಗ ನಾವೆಲ್ಲ ರೆಡಿಯಾಗಿ ಇನ್ನು ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಸೊ ರುದ್ದು ಪುಟ್ಟ ಕೂಡ ಇಲ್ಲಿದ್ದಾಳೆ. ಸೊ ತುಂಬಾ ಚೆನ್ನಾಗಿ ಫನ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್. ಓ ಚಿಲ್ಲರೆನಾ? ಚಿಲ್ಲರೆ ಆ್ಯಂಡ್ ನಾವೀಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇನ್ನು ಟೆಂಪಲ್ ರೀಚ್ ಆಗಿದ್ದೀವಿ. ಇದೆ ಟೆಂಪಲ್. ಈಗ ಪೂಜೆ ಎಲ್ಲ ಆಗ್ತಾ ಇದೆ, ಮಹಾಪೂಜೆ. 12:45ಗೆಲ್ಲ ಮಹಾಪೂಜೆ ಆಗಿ ಅದಾದಮೇಲೆ ಅನ್ನ ಸಂತರ್ಪಣೆ ಕೂಡ ಇದೆ. 2 ದಿನ ಜಾತ್ರೆ ಇದು, ಇವತ್ತು ಮತ್ತು ನಾಳೆ. 2 ದಿನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಪ್ರದಕ್ಷಿಣೆ ಎಲ್ಲ ಹಾಕಿ ಊಟ ಎಲ್ಲ ಮಾಡಿ ಆ್ಯಂಡ್ ಇನ್ನು ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಸಂಜೆ ಕೂಡ ಕೆಲವು ಪ್ರೋಗ್ರಾಮ್ಸ್ ಎಲ್ಲ ಇದೆ. ಆ್ಯಂಡ್ ನಾವಿನ್ನೂ ನೆಕ್ಸ್ಟ್ ಡೇನೇ ಬರೋದು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಈ ಸಲ ಬಂದು ನಾವು ಜಾತ್ರೆಗೋಸ್ಕರ ಬೆಸ್ಟ್ ವಿಶಸ್ ಅಂತ ಹೇಳಿ ಬ್ಯಾನರ್ ಕೂಡ ಹಾಕಿದ್ದೀವಿ. ಇಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೆಸರೆಲ್ಲ ಹಾಕಿ ಬ್ಯಾನರ್ ಹಾಕಿದ್ವಿ. ಆ್ಯಂಡ್ ಇವತ್ತು ಬಂದು ಸೆಕೆಂಡ್ ಡೇ. ಇವತ್ತು ಜಾತ್ರೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಜಾತ್ರೆ ಅಂದ್ರೇ ಖುಷಿ, ಫುಲ್ ರೆಡಿಯಾಗಿ ಡ್ರೆಸ್ಅಪ್ ಎಲ್ಲ ಮಾಡಿಕೊಂಡು ಎಲ್ಲ ಹೋಗೋದೆಲ್ಲ. ಆ್ಯಂಡ್ ಎಲ್ಲರೂ ಈಗ ರೆಡಿಯಾಗಿ ಇನ್ನು ಹೊರಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಕೂಡ ತುಂಬಾ ರಶ್ ಇರುತ್ತೆ. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ತುಂಬಾ ರಶ್ ಆಗಿರುತ್ತೆ. ಸೊ ಮಕ್ಕಳೆಲ್ಲ ಸ್ಕೂಲಿಗೆ ರಜೆ ಮಾಡಿಸಿದ್ದೀವಿ ಜಾತ್ರೆ ಅಂತ ಹೇಳಿ. ಆ್ಯಂಡ್ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಆ್ಯಂಡ್ ಈಗ ಇಲ್ಲಿ ಬಂದು ಸ್ವಾಮೀಜಿ ಅವರು ಬಂದಿದ್ದರು. ಸೊ ಹಾಗಾಗಿ ಎಲ್ಲ ಮೆರವಣಿಗೆಯಲ್ಲೆಲ್ಲ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಇದು ಬಂದು ಅನ್ನ ಸಂತರ್ಪಣೆ ಆಗುವಂಥ ಜಾಗ. ಆ್ಯಂಡ್ ಇಲ್ಲಿ ಕೂಡ ಈಗ ಪೂಜೆ ಇದೆ. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಇನ್ನು ಅನ್ನ ಸಂತರ್ಪಣೆ ಆಗುತ್ತೆ. ಆ್ಯಂಡ್ ಇವತ್ತು ಕೂಡ ಅಷ್ಟು ಮಧ್ಯಾಹ್ನ ಪೂಜೆ ಎಲ್ಲ ಆಗಿ ಊಟ ಎಲ್ಲ ಮಾಡಿಕೊಂಡು ಆ್ಯಂಡ್ ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ರಾತ್ರಿ ಕೂಡ ಬರೋದಿದೆ. ಆ್ಯಂಡ್ ಇದಾಗಿತ್ತು ನನ್ನ ಈ ವರ್ಷದ ಲಾಸ್ಟ್ ವಿಡಿಯೋ ಇದು. ಆ್ಯಂಡ್ ವಿಷ್ಣುಮೂರ್ತಿ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗಲಿ. ಆ್ಯಂಡ್ ಈ ವರ್ಷದ ಲಾಸ್ಟ್ ವಿಡಿಯೋ 2021. ಆ್ಯಂಡ್ ನಾನು ನಿಮಗೆ 2022 ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.